ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಯ. ಒಂದು ದೊಡ್ಡ ಕಾಡು. ಆ ಕಾಡಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಒಂದು ಗಂಗಮ್ಮ ಇದ್ಲು. ತೊಟ್ಟಿಲಲ್ಲಿ ಅವಳ ಕಂದಮ್ಮ. ಒಂದು ಮುಂಗುಸಿ ಕೂಡ ಇತ್ತು. ಒಂದು ದಿನ ಮನೆಯಲ್ಲಿ ನೀರು ಖಾಲಿಯಾಗಿತ್ತು. ಮುಂಗುಸಿ, ಇಲ್ಲಿ ಬಾ. ಮನೆಯಲ್ಲಿ ನೀರು ಖಾಲಿಯಾಗಿದೆ. ಮಗು ತೊಟ್ಟಿಲಲ್ಲಿ ಮಲಗಿದೆ. ನೀನು ತೊಟ್ಟಿಲ ಹತ್ರ ನೀರು ಆಯ್ತಾ, ನಾನು ನೀರು ತರಕ್ಕೆ ಹೋಗ್ತೇನೆ. ಆಗ ಹೋದ್ಲು. ಒಂದು ದೊಡ್ಡ ಹಾವು ಮನೆಗಳಿಗೆ ಬಂತು. ಆಗ ಮುಂಗುಸಿ ನೋಡಿತು. ಆಗ ಮುಂಗುಸಿ ಹಾರಿ ಹಾವನ್ನು ಕಚ್ಚಿಬಿಟ್ಟು ಹಾವು ಸತ್ತೋಯ್ತು. ಆಗ ಗಂಗಮ್ಮ ಬಂದ್ಲು. ಮುಂಗುಸಿಯ ಬಾಯಲ್ಲಿ ನೆತ್ತರು ರಕ್ತ. ಆಗ ನನ್ನ ಮಗುವನ್ನ ಕೊಂದಿದೆ ಅಂತ ಅವಳ ಕೋಡಪ್ಪನಂದ ಮುಂಗುಸಿಯ ಮಂದಿಗೆ ಹಾಕಿದ್ಲು. ಮುಂಗುಸಿ ಸತ್ತೋಯ್ತು. ಕೂಗಿ ಮನೆಗಳಿಗೆ ಹೋಯ್ತು. ಆಗ ಮಗು ನಗ್ತಾ ಇದೆ. ಆಗ ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ. ನಾನು ಸುಮ್ಮನೆ ಮುಂಗುಸಿಯನ್ನ ಕೊಂದೆ. ಈ ಬಾರಿಯ ನೀತಿ ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ಯೋಚಿಸಿದಾಗ ನಿಜವು ತಿಳಿಬೋದು.